ಮಾತರಂ ಮಾತರಂ ಮಾತರಂ.
जैसा कोई नहीं है कहीं तेरे जैसा कोई नहीं मैं
बोलो भारत माता की जय। बोलो भारत माता की जय। बोलो भारत माता की ಆತ್ಮೀಯ ನಾಗರಿಕ ಬಂಧುಗಳೇ, ನಮ್ಮ ದೇಶದ ಆಜಾದಿ ಕಾ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಂ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾ ವರದ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠಕಲ ಕಳನಿನಾದಕರಾಲೆ ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ ಅಬಲಾಂ ಯನೋಮಾ ಏತೋಬಲೆ ಬಹುಬಲಧಾರಿಣಿ ನಮಾಮಿ ಧಾರಿಣಿ ರಿಪುದಳವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತುಮ್ ಹಿ ಪ್ರಾಣಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮರಹಿ ಪ್ರತಿಮಗಣಿ ಮಂದಿರೇ ಮಂದಿರೇ ವಂದೇ ಮಾತರಂ ತುಮ್ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲಾ ಕಮಲಾ
ವಾದಳ ವಿಹಾರಿಣಿ ವಾಲಿ ವಿದ್ಯಾಧಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾ ಅಮಲಾ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾ सरला सुष्मितं भूषितं धरणी भरणी मातरो वन्दे मातरम् वन्दे ಮಾತರಂ. ಭಾರತ್ ಮಾತಾ ಕಿ ಇರುವ ಎಲ್ಲರನ್ನು ಹಾಗೂ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಮಂಡಲದ ಅಧ್ಯಕ್ಷರಾದಂತಹ ಚಂದ್ರಸ್ ಪಡಿತರು. ಇವತ್ತು ರಾಣಿ ಅಬ್ಬಕ್ಕನ ನಾಡಾದ ಉಳ್ಳಾಳದಲ್ಲಿ ಬೃಹತ್ ರಂಗಯಾತ್ರೆ ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಪಾಲ್ಗೊಂಡಿದ್ದೇವೆ. ಸಂತೋಷದ ಇಡೀ ದೇಶವೇ ಸಂತೋಷದಿಂದ ತೇಲಾಡುತ್ತಿರುವಂಥ ಈ ಸಂದರ್ಭದಲ್ಲಿ ತೊಕ್ಕೋಟಿನ ಈ ಮೈದಾನದಲ್ಲಿ ಈಗ 75ನೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ನಮ್ಮೆಲ್ಲರಿಗೂ ಶುಭ ನುಡಿಯನ್ನು ನೀಡಲಿಕ್ಕಿದ್ದಾರೆ. ನಮ್ಮೆಲ್ಲರ ಆತ್ಮೀಯರು, ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರು, ಶಾಸಕರು ಆಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಪ್ರತಾಪ್ ಸಿಂಗ್ ನಾಯ್ಕರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಸ್ವಾಗತದೊಂದಿಗೆ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೆಲ್ಲರ ಆತ್ಮೀಯರು, ಜಿಲ್ಲೆಯ ತಿರಂಗ ಯಾತ್ರೆಯ ಅಭಿಯಾನದ ಸಂಚಾಲಕರು ಆಗಿರುವಂತಹ, ರಾಜ್ಯ ಸಂಚಾಲಕರು ಆಗಿರುವಂತಹ, ನಮ್ಮೆಲ್ಲರ ಸ್ನೇಹಿತರು ಆಗಿರುವಂತಹ ವಿಕಾಸ್ ಪುತ್ತೂರ್ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಸಂತೋಷ್ ಕುಮಾರ್ ರೈಬೋಳಿಯರ್ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲೆಯ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಸತೀಶ್ ಕುಂಪಲ್ರವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಯಶ್ರೀ ಕರ್ಕೇರ್ ಅವರು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಾರ್ಯದರ್ಶಿಯು, ನಮ್ಮೆಲ್ಲರ ಸೋದರಿ ಆಗಿರುವಂತಹ ಜಯಶ್ರೀ ಕರ್ಕೇರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರುವಂತಹ ನಮ್ಮ ಸನ್ಮಾನ್ಯ ಸೀತಾರಾಮ್ ಬಂಗೇರ್ ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಹೇಮಂತ್ ಶೆಟ್ಟರು ಹಾಗೂ ನಮ್ಮ ನವೀನ್ ಪಾದಾಲ್ಪಡಿ ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಾಜಿ ಅರೆ ಮತ್ತು ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ನಾಯಕರು ಆಗಿರುವಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟರು ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ನಾಯಕರು, ಮಾಜಿ ಅಧ್ಯಕ್ಷರು, ಜಿಲ್ಲೆಯ ಮುಖಂಡರು ಆಗಿರುವಂಥ ಶ್ರೀ ಚಂದ್ರಶೇಖರ್ ಉಜ್ಜಲ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ನಾಯಕರು ಆಗಿರುವಂಥ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಅಸೇಗೋಳಿ ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ಅನೇಕ ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಂತ ಎಲ್ಲ ಕಾರ್ಯಕರ್ತ ಬಂಧುಗಳಿದ್ದಾರೆ. ಅದೇ ರೀತಿ ಇಡೀ ಶಾಲೆಯ ಮಕ್ಕಳಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯ ನಮ್ಮ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳವರಿಗೂ, ಸಾರ್ವಜನಿಕರಿಗೂ, ಪ್ರತಿಯೊಬ್ಬರಿಗೂ, ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅದರಂತೆ ಜಿಲ್ಲೆಯ ಮತ್ತು ಮಂಡಲದ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಆಗಿರುವಂತಹ ಪ್ರತಾಪ್ ಸಿಂಗ್ ನಾಯ್ಕರು ತಮ್ಮ ಶುಭ ನುಡಿಯನ್ನು ಎಲ್ಲರಿಗೂ ಸಂದೇಶವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ವಂದೇ ವಂದೇ ವಂದೇ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ
ಈ ಭಾರತದ ಎಲ್ಲ ಭಾಗದಲ್ಲಿಯೂ ಭಾರತ ಮಾತೆಯ ಮಕ್ಕಳು, ಅದು ಗುಡ್ಡ ಕಾಡಿರಬಹುದು, ಮರುಭೂಮಿ ಇರಬಹುದು, ಯಾವುದೇ ಪ್ರದೇಶ ಇರಬಹುದು, ನಿನ್ನೆಯಿಂದ ನಾಳೆಯವರೆಗೆ ಎಲ್ಲರೂ ವಿಶೇಷವಾಗಿ ಸಂಭ್ರಮಿಸುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಈ ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಪ್ರಾರಂಭವಾಗುವುದರ ಮೊದಲೇ ಯಾವ ಮಣ್ಣಿನಲ್ಲಿ, ಯಾವ ಪುಣ್ಯ ಭೂಮಿಯಲ್ಲಿ ರಾಣಿ ಅಬ್ಬಕ್ಕ, ತಾಯಿ ಸ್ವರೂಪಿ ರಾಣಿ ಅಬ್ಬಕ್ಕನ ನಾಡಿನಲ್ಲಿ ಈ ಸ್ವಾತಂತ್ರ್ಯದ ಜ್ವಾಲೆ ಪರಕೀಯ ಆಡಳಿತದಿಂದ ಮುಕ್ತವಾಗುವಂತಹ ಆ ಭಾವನೆ ಜಾಗೃತವಾದಂತಹ ಈ ಪುಣ್ಯ ಭೂಮಿಯಲ್ಲಿ ಈ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಾವು ಭಾಗಿಯಾಗದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಅಭಿಮಾನದ ಜೊತೆಗೆ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ನಾನು ಅಮೃತ ಮಹೋತ್ಸವದ ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತೇನೆ. ಹಂಗಿನರ ಮನೆಗಿಂತ ಗಂಜಿ ಉಣುವ ಗುಡಿಸಲೇ ಲೇಸು, ಅಭಿಮಾನ ಸ್ವಾತಂತ್ರ್ಯದ ಮೊದಲ ಸಂಕೇತ. ಈ ಹಿನ್ನೆಲೆಯಲ್ಲಿ ಪರಕೀಯದ ಆಳ್ವಿಕೆಯಿಂದ ಮುಕ್ತಗೊಂಡು ಸ್ವತಂತ್ರ ಭಾರತದ ಗಾಳಿಯನ್ನು ಸೇವಿಸಿ ಈ ಮಣ್ಣಿನಲ್ಲಿ ಬದುಕಿ ಇಲ್ಲಿಯ ಅನ್ನ ನೀರು ಗಾಳಿಯನ್ನು ಸೇವಿಸಿ ಬದುಕುತ್ತಿರುವಂತಹ ನಾವು ಖಂಡಿತವಾಗಿಯೂ ಈ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಸೇರಿದಂತಹ ನಾವ್ಯಾರೂ ಕೂಡ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ನಾವು ಹುಟ್ಟೇ ಇರಲಿಲ್ಲ. ಆದರೆ ಇವತ್ತು ರಾಣಿ ಅಬ್ಬಕ್ಕನಿಗೆ ಗೌರವದ ಮಾಲೆಯನ್ನ ಹಾಕಿ ರಾಷ್ಟ್ರ ಧ್ವಜವನ್ನ ಆರೋಹಣವನ್ನ ಮಾಡಿ ಅಲ್ಲಿಂದ ಇಲ್ಲಿಯವರೆಗೆ ನಡಕೊಂಡು ಬರುವಾಗ ರಾಷ್ಟ್ರ ಧ್ವಜವನ್ನು ಕೈಯಲ್ಲಿ ಹಿಡಿದುಕೊಂಡು ಹೆಜ್ಜೆಯನ್ನಿಡುವಾಗ ಬಹುಶಃ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗಿಯಾದಂತಹ ಅನುಭವವನ್ನು ನಾವೆಲ್ಲ ಪಡೆದಿದ್ದೇವೆ ಅಂತ ಹೇಳುವಂತಹ ಭಾವನೆ ನನ್ನದು. ಯಾರಾದರೂ ಪ್ರಶ್ನೆ ಮಾಡಿದರೆ ಯಾಕೆ ಘರ್ ಘರ್ ತಿರಂಗ, ಬಹುಶಃ ಅದರ ಅನುಭವವನ್ನು ನಿನ್ನೆಯಿಂದ ಇವತ್ತು ನಾಳೆಯವರೆಗೂ ನಮ್ಮ ಜೀವನ ಪರ್ಯಂತ ಈ ಭಾವನೆ ನಮ್ಮಲ್ಲಿ ಬೆಳೆಯಬೇಕು ಅಂತ ಹೇಳುವಂಥದ್ದು ಈ ಕಾರ್ಯಕ್ರಮದ ಹಿಂದೆ ಇರುವಂತಹ ಉದ್ದೇಶ. ನಾವು ಭಾರತ ಮಾತೆಯ ಮಕ್ಕಳು. ಈ ಭಾವ ನಮ್ಮೆಲ್ಲ ಜಾತಿ, ಮತ, ಪಕ್ಷ, ಪಂಥ ಎಲ್ಲವನ್ನ ಮೀರಿ ನಿಂತಾಗಲೇ ಈ ದೇಶ ನನ್ನದು ಅಂತ ಹೇಳುವಂತಹ ಭಾವನೆ. ಇದರ ಹಿಂದೆ ಈ ಸ್ವಾತಂತ್ರ್ಯವನ್ನ ತಂದು ಕೊಡುವುದಕ್ಕೋಸ್ಕರ ದುಡಿದಂತಹ, ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿದಂತಹ, ಬಲಿದಾನ ಮಾಡಿದಂತಹ ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನಪಿಸಿಕೊಳ್ಳುವುದಿಲ್ಲ ಅಂತೇಳಿ ಆದರೆ ಮತ್ತೆ ಇನ್ನು ಯಾವಾಗ? ಯಾವುದೇ ಜೀವನದಲ್ಲಿ ಯಾವುದೇ ಸಂದರ್ಭ ಇರಬಹುದು, ನಾವು ನಮ್ಮ ಹುಟ್ಟು ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತೇವೆ. ನಾವು ಮದುವೆಯಾದ ದಿನವನ್ನ ಸಂಭ್ರಮದಿಂದ ಆಚರಿಸ್ತೇವೆ. ನಮಗೆ ವೈಯಕ್ತಿಕವಾಗಿ 50 ವರ್ಷ 60 ವರ್ಷ ಆದಾಗ ಸಂಭ್ರಮಿಸ್ತೇವೆ. ಅಂಥದ್ರಲ್ಲಿ ನಮ್ಮ ತಾಯಿ ಭಾರತ ಮಾತೆ ಸಮುದ್ರ ವಸನೆಯ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ನಮಗೆ ಇಲ್ಲಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನ ಸಾಕಿ ಸಲಹಿದಂತಹ ಆ ತಾಯಿಯ ಸ್ವಾತಂತ್ರ್ಯದ ಉತ್ಸವ
75ನೇ ವರ್ಷ ಆಗುವಾಗ ನಾವು ಸಂಭ್ರಮಿಸಬೇಕು ಅಂತ ಹೇಳುವಂತಹ ಭಾವ ನಮ್ಮಲ್ಲಿ ಜಾಗೃತವಾಗಬೇಡವೆ? ಒಂದೇ ಮಾತರಂ ಅಂತ ಹೇಳುವಂಥದ್ದನ್ನು ಹೇಳುವಾಗ ಬಹುಶಃ ಒಂದೇ ಮಾತರಂನ ಗೀತೆಯನ್ನು ನಾವು ಕೇಳಿದಾಗ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಆ ಘೋಷಣೆಯ ಜೊತೆಗೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿದವರ ನೆನಪು ನಮಗೆ ಬರಬೇಡವೆ? ರಾಷ್ಟ್ರಧ್ವಜವನ್ನು ಹಿಡ್ಕೊಂಡ ನಿಂತಾಗ ಈ ದೇಶ ಸ್ವಾತಂತ್ರ್ಯ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರಿಂದ ಆದಿಯಾಗಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಎಂತೆಂಥ ಹಿರಿಯರು ತಮ್ಮ ಸ್ವಂತದ ಬದುಕನ್ನ ಬದಿಗೊತ್ತಿ ನೇಣುಗಂಬವನ್ನೇ ಮುತ್ತಿಕ್ಕಿ ಭಾರತ ಮಾತೆಗೆ ಜೈಕಾರವನ್ನು ಹಾಕ್ತಾ ಒಂದೇ ಮಾತರಂ ಅಂತೇಳಿ ಹೇಳ್ತಾ ಪ್ರಾಣಾರ್ಪಣೆಯನ್ನ ಮಾಡಿದಂತಹ ಆ ಪುಣ್ಯ ಜೀವಿಗಳನ್ನು ನಾವು ಸ್ಮರಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. 75ನೇ ವರ್ಷ ಅಂತೇಳಿ ಹೇಳಿದಾಗ ಈ ದೇಶ ಸ್ವಾತಂತ್ರ್ಯದ ನಂತರ ಬೆಳೆದು ಬಂದಂತಹ ರೀತಿಯನ್ನು ಸ್ಮರಿಸಿಕೊಳ್ಳುತ್ತಾ ಒಮ್ಮೆ ನೆನಪಿಸಿಕೊಳ್ಳೋಣ. ಭಾರತ ಬದಲಾಗುತ್ತಿರುವಂತಹ ಭಾರತ ಈ 75ನೇ ವರ್ಷದ ಸಂದರ್ಭದಲ್ಲಿ ಇಡೀ ವಿಶ್ವವೇ ಭಾರತದ ಕಡೆಗೆ ನೋಡುವಂತಹ, ಮಕ್ಕಳು ತಿಂದು ಒಂದು ಕಾಗದವನ್ನ ಬಿಸಾಡುವುದನ್ನ ಒಪ್ಪದ, ಸ್ವಚ್ಛತೆಯ ಭಾವ ನಮ್ಮ ಮನಸ್ಸಿನಲ್ಲಿ ಹೊರಗೆ ಮತ್ತು ಒಳಗೆ ಅಂತ ಹೇಳುವಂತಹ ಸಂಕೇತ. ಭಾರತ ಇವತ್ತು ಒಂದು ಸಣ್ಣ ವ್ಯಾಪಾರವನ್ನ ಮಾಡುವಂತಹ ವ್ಯಕ್ತಿಯಿಂದಲೂ ಕೂಡ ಬದಲಾದ ಭಾರತವನ್ನು ನಾವು ನೋಡ್ತಾ ಇದ್ದೇವೆ. ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ರಷ್ಯಾ ಉಕ್ರೇನ್ನ ಮಧ್ಯೆ ಯುದ್ಧ ಆಗ್ತಾ ಇದ್ರು, ಭಾರತದ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ನಮ್ಮ ಮಕ್ಕಳು ಆ ಯುದ್ಧ ಭೂಮಿಯಲ್ಲಿ ಬರ್ತಾ ಇದ್ದರೆ ಆ ರಾಷ್ಟ್ರಧ್ವಜವನ್ನು ಕಂಡು ಗೌರವಿಸುವಂತಹ ಆ ಯುದ್ಧ ಭೂಮಿಯ ವಾತಾವರಣದಲ್ಲಿಯೂ ಈ ಧ್ವಜಕ್ಕೆ ಗೌರವವನ್ನು ಸಲ್ಲಿಸುವಂತಹ ರೀತಿಯಲ್ಲಿ ಭಾರತ ಇವತ್ತು ಜಗತ್ತಿನಲ್ಲಿ ಬೆಳೆದು ನಿಂತಿದೆ ಅಂತೇಳಿ. ಆದರೆ ಬಹುಶಃ ಈ 75ನೇ ವರ್ಷ ಈ ಎರಡು ಸಂಗತಿಗಳ ಜೊತೆಗೆ ಮುಂದಿನ 25 ವರ್ಷ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಹೇಳುವಂಥದ್ದನ್ನ ಸಂಕಲ್ಪವನ್ನ, ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭ ಇದು. ಸಾವಿರ ವರ್ಷಗಳ ಇತಿಹಾಸ ಇರುವಂತಹ, ಯಾವುದೇ ರೀತಿಯ ಪರಕೀಯ ಆಕ್ರಮಣವಾದಾಗಲೂ ಕೂಡ ಮತ್ತೆ ಎದ್ದು ನಿಂತು ತಾನು ನಂಬಿದಂತಹ ಜೀವನ ಮೌಲ್ಯಗಳನ್ನ, ಆ ಸನಾತನ ಪರಂಪರೆಯನ್ನ ಉಳಿಸಿ ಬೆಳೆಸ್ತಾ ಯಾರೇ ಬಂದರೂ ಅವರನ್ನ ಜೀರ್ಣ ಮಾಡಿಕೊಂಡು ಮುಂದೆ ಸಾಗುತ್ತಿರುವಂತಹ ಒಂದು ಪರಂಪರೆಯ ವಾರಿಸುದಾರರು ನಾವು. ಈ ಪರಂಪರೆಯನ್ನ ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮದು. ಈ ಎಲ್ಲ ಯಶೋಗಾಥೆಯನ್ನ ನಮ್ಮ ಮಕ್ಕಳಿಗೆ ಹೇಳುವ ಜವಾಬ್ದಾರಿ ನಮ್ಮದು. 75ನೇ ವರ್ಷದ ಅಮೃತ ಮಹೋತ್ಸವ ಈ ದೃಷ್ಟಿಯಲ್ಲಿ ನಮ್ಮಲ್ಲಿ ದೇಶಾಭಿಮಾನವನ್ನ ಜಾಗೃತ ಮಾಡಲಿ. ಈ ದೇಶದ ಅಖಂಡತೆ ಮತ್ತು ಏಕತೆಯನ್ನ ಖಂಡಿತವಾಗಿಯೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಾಗ ಸಹಜವಾಗಿ ನಮ್ಮೊಳಗೆ ಸ್ಫುರಣಗೊಳ್ಳುತ್ತದೆ. ಅದೇ ರೀತಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಇದು ಆಗಸ್ಟ್ 14, ಸ್ವಾತಂತ್ರ್ಯದ ಸಂಭ್ರಮದ ಜೊತೆಗೆ ಈ ದೇಶ ಸ್ವತಂತ್ರಗೊಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ನೋವಿದೆ. ಆ ನೋವನ್ನು ಕೂಡ ನಾವು ಮರಿಬಾರದು. ಈ ದೇಶ ತುಂಡಾದ ದಿನವೂ ಹೌದು, ಇನ್ನೊಮ್ಮೆ ಈ ದೇಶ ತುಂಡಾಗಬಾರದು. ಯಾವುದೇ ಕಾರಣಕ್ಕೂ ಈ ದೇಶದ ಏಕತೆ, ಸಮಗ್ರತೆ, ಅಖಂಡತೆ ಅದಕ್ಕೆ ಚ್ಯುತಿ ಬರಬಾರದು. ನಾವೆಲ್ಲ ನೋಡಿರಬಹುದು, ಈ 75ನೇ ವರ್ಷದ ಸಂದರ್ಭದಲ್ಲಿ ಕಾಶ್ಮೀರದ ಆ ಭಾಗದಲ್ಲಿಯೂ ಕೂಡ ಮನೆಯಲ್ಲಿ ಮಕ್ಕಳಲ್ಲಿ ಯಾವ ದೇಶದಲ್ಲಿ ಕಾಶ್ಮೀರಕ್ಕೆ ಬಂದು ತಾಯಿಯ ಹಾಲು ಕುಡಿದಿದ್ದರೆ ಇಲ್ಲಿ ಲಾಲ್ ಚೌಕದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ನೋಡೋಣ
ಅಂಥೇಳಿ ಸವಾಲು ಮಾಡಿದಂತಹ ಭಾಗದಲ್ಲಿ ಇವತ್ತು ಪ್ರತಿ ಮನೆಯಲ್ಲಿ ಪ್ರತಿ ಮಕ್ಕಳು ಕೂಡ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಸಂಭ್ರಮ ಪಡ್ತಾ ಇದ್ದಾರೆ ಅಂತೇಳಿ. ಆದರೆ ನಾವು ಸಂಕಲ್ಪ ತೊಟ್ಟರೆ ಭಾರತದ ಅಖಂಡತೆಯನ್ನ, ಏಕತೆಯನ್ನ, ಸಮಗ್ರತೆಯನ್ನ ಯಾವುದೇ ರೀತಿಯಲ್ಲಿಯೂ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ಹೇಳುವಂತಹ ದಿನಗಳಲ್ಲಿ ನಾವಿದ್ದೇವೆ. ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಒಂದೊಂದು ಹೆಜ್ಜೆಯನ್ನ, ನೀವು ಒಂದು ಹೆಜ್ಜೆ ಇಟ್ಟರೆ ನಾನು 3 ಹೆಜ್ಜೆ ಇಡ್ತೇನೆ ಅಂತ ಹೇಳುವಂತಹ ನರೇಂದ್ರ ಮೋದಿಯವರ ನಾಯಕತ್ವದ ಅಡಿಯಲ್ಲಿ ಈ ದೇಶವನ್ನ ಮತ್ತೆ ವಿಶ್ವಗುರು ಮಾಡುವ ದಿಕ್ಕಿನಲ್ಲಿ ನಾವೆಲ್ಲ ಹೆಜ್ಜೆಯ ಜೊತೆಗೆ ಹೆಜ್ಜೆ ಇಡೋಣ, ಭುಜಕ್ಕೆ ಭುಜ ಕೊಟ್ಟು ನಡೆಯೋಣ. ನಮ್ಮೆಲ್ಲರ ಬದುಕಿನಲ್ಲಿಯೂ ದೇಶದ ಬಗ್ಗೆ, ಸಮಾಜದ ಬಗ್ಗೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ ಬಾಳುವಂತಹ ದೀಕ್ಷೆ, ಸಂಕಲ್ಪ, ಉತ್ಸಾಹ, ಸ್ಫೂರ್ತಿ ನಮ್ಮಲ್ಲಿ ಸದಾ ಜಾಗೃತ ಇಡುವಂತೆ ಈ 75ನೇ ವರ್ಷದ ಅಮೃತ ಮಹೋತ್ಸವ ನಮಗೆ ಪ್ರೇರಣೆ ನೀಡಲಿ. ಶತಮಾನೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಈಗ ವಿಶ್ವದಲ್ಲಿ ನಾವು 4ನೇ ಶಕ್ತಿಯಾಗಿ ಹೊರಹೊಮ್ಮಿದರೆ 100ನೇ ವರ್ಷಕ್ಕಾಗುವಾಗ 1ನೇ ಶಕ್ತಿಯಾಗಿ ಮಾಡುವಂತಹ ದಿಕ್ಕಿನಲ್ಲಿ ನಾವೆಲ್ಲ ಸಹೋದರತೆಯಿಂದ ಬಾಳೋಣ, ದೇಶಕ್ಕಾಗಿ ಬಾಳೋಣ. ನಮ್ಮೆಲ್ಲರ ಮನಸ್ಸಿನ ಭಾವನೆ, ಹೃದಯದ ಭಾವನೆ ಆ ರೀತಿಯಲ್ಲಿ ಜಾಗೃತಗೊಳ್ಳಿ ಅಂತ ಹೇಳುವಂತಹ ಶುಭಾಶಯವನ್ನು, ಶುಭ ನುಡಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದಂತಹ ಎಲ್ರಿಗೂ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ ಜೈ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನವನ್ನು ನೀಡಿದಂಥ MLC ಅವರಾದ ಶ್ರೀಯುತ ಪ್ರತಾಪ್ ಸಿಂಹ ನಾಯಕರ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ನಮ್ಮ ಮಂಡಲದ ಅಧ್ಯಕ್ಷರಾದ ಶ್ರೀಯುತ ಚಂದ್ರದಾಸ್ ಪಂಡಿತ್ ಅವರು, ಹಾಗೆಯೇ ಜಿಲ್ಲಾ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ವಿವಿಧ ಥರದ ಜವಾಬ್ದಾರಿ ಇರುತ್ತೆ ನಮ್ಮ ಪ್ರಮುಖ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ, ಹಾಗೆಯೇ ವಿಕಾಸ್ ಪುತ್ತೂರು ಈ ಒಂದು ಕಾರ್ಯಕ್ರಮದ ಜಿಲ್ಲಾ ಸಂಚಾಲಕರು ಅವರಿಗೆ ಕೂಡ ನಮ್ಮೆಲ್ಲರ ಧನ್ಯವಾದ ಸಲ್ಲಿಸಿದ್ದೇವೆ. ಅದೇ ರೀತಿ ಮಾಧ್ಯಮದ ಎಲ್ಲ ಮಿತ್ರರಿಗೆ, ಬಂದಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸಿ ಕಾರ್ಯಕ್ರಮ ಮುಗಿಸಿದ್ದೇವೆ.